ಸುಮಾರು ಶಾಸಕರು ಪುತ್ತೂರಿಗೆ ಬಂದಿದ್ದಾರೆ, ಹೋಗಿದ್ದಾರೆ. ಅವರವರ ಇತಿಮಿತಿಯಲ್ಲಿ ಒಂದು ಉತ್ತಮ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಸಾಗಿದ್ದಾರೆ. ಆದರೆ ಈ ವರ್ಷದ ವಿಶೇಷ ಏನು ಅಂತ ಹೇಳಿದರೆ, ಈಗ 3 ವರ್ಷ ಆಯಿತು ನಮ್ಮ ಪುತ್ತೂರು ತಾಲೂಕಿಗೆ ಅಶೋಕ್ ರೈ ಅವರು ಶಾಸಕರಾಗಿ. ಒಂದೆರಡು ಕೆಲಸಗಳನ್ನು ನಾವು ಅದು ಕೊಡಿ ಮುಟ್ಟಿದರೆ ನಾವು ಯಾರು ಜಿಲ್ಲೆಯಲ್ಲಿ ಮರೆಯಾದಂಥ ಕೆಲಸಗಳು ಅಂತ ನಾನು ಒಪ್ಪಿಕೊಳ್ತಾ ಇದ್ದೇನೆ. ಒಂದನೇದಾಗಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಮಾಡತಕ್ಕಂಥದ್ದು. ಈಗಾಗಲೇ ಆಡಳಿತಾತ್ಮಕ ಅನುಮೋದನೆಯನ್ನು ಪಡ್ಕೊಂಡು ಸುಮಾರು 300 ಕೋಟಿಯ ಪ್ರಾಜೆಕ್ಟಿಗೆ ಫೌಂಡೇಶನ್ ಹಾಕುವ ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು ಒಂದು. ಎರಡನೇದು, ನಾವೆಲ್ಲ ನಂಬಿ ಬದುಕುತ್ತಿರತಕ್ಕಂಥ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಇವರು ಅವತ್ತು ಮಾಡಿದಂಥ ಒಂದು ಕೆಲಸಗಳನ್ನೆಲ್ಲ ನಾವು ನೋಡಿದಾಗ ಭಾರಿ ಮಾನಸಿಕವಾಗಿ ಬಹಳ ಒಂದು ಸಂತೋಷವನ್ನು ಉಂಟು ಮಾಡ್ತದೆ. ಅದು ಅಂದರೆ ಎಷ್ಟೋ ವರ್ಷದಿಂದ ಅಲ್ಲಿ ಇರತಕ್ಕಂಥ ನಮ್ಮ ಜನಗಳು ಅವರ ದೇವರ ಭೂಮಿಯನ್ನು ಒಳಗೆ ಹಾಕಿಕೊಂಡಿದ್ದವ್ರನ್ನೆಲ್ಲ ಎಬ್ಬಿಸಿ ಇವತ್ತು ಅದನ್ನು ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಒಂದು ಕೆಲಸದಲ್ಲಿ ಅಶೋಕ್ ರೈ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಭಾಳ ಸಂತೋಷದ ವಿಚಾರ. ಅವರ ಈ 2 ಕೆಲಸಗಳು ಸಂಪೂರ್ಣ ಆದರೆ 100ಕ್ಕೆ 100 ದಕ್ಷಿಣ ಕನ್ನಡ ಜಿಲ್ಲೆಯ ಜನ, ಅದರಲ್ಲಿಯೂ ಪುತ್ತೂರಿನ ತಾಲೂಕಿನ ಪುತ್ತೂರು ಕ್ಷೇತ್ರದ ಶಾಸಕರ ಏರಿಯಾದ ಜನಗಳು ಅವರನ್ನು ಮರೆಯದಂಥ ಪರಿಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆ ಮಾಡುತ್ತಾ, ಅವರು ತಡವಾಗಿ ಆದರೂ ಬಂದು ನಮ್ಮೊಟ್ಟಿಗೆ ಇರುವುದು ನಮಗೆ ಸಂತೋಷವನ್ನು ತಂದಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಸುಮಾರು 1 ಗಂಟೆಯಿಂದ ತುಂಬ ಭಾಷಣಗಳನ್ನು ನೀವು ಕೇಳಿರ್ಬೋದು. ನನ್ನ ಹತ್ರ ಹೆಚ್ಚೇನು ಮಾತಾಡಲಿಕ್ಕೆ ರಾಜ್ಯಕ್ಕದವರು ಮಾತಾಡೋದಂತ ಹೇಳಿದ್ರೆ, ರಾಜ್ಯಕ್ಕೆ ಸಿಕ್ಕಿದರೆ 1 ಗಂಟೆ ಭಾಷಣ ಮಾಡಲಿಕ್ಕೆ ಆಗ್ತದೆ. ಚೌಟ್ರು ಹೇಳಿದಾಗೆ ಒಂದು ವಿಶೇಷವಾದ ಕಾರ್ಯಕ್ರಮ. 50 ವರ್ಷ ಮದುವೆಯಾಗಿ 50 ವರ್ಷ ಆದವರು ತುಂಬ ದಂಪತಿಗಳು ಇದ್ದಾರೆ, ಯಾರು ಇಲ್ಲ ಅಂತಲ್ಲ. ನಾವು ಕೂಡ ಹತ್ರ 15, 18, 20 ವರ್ಷವರೆಗೆ ಮುಟ್ಟಿದ್ದೇವೆ, ಸಾಗ್ತಾ ಇದ್ದೇವೆ ಗಾಡಿ. ಚೌಟ್ರೆ ಮದುವೆ ಆಗಬಾರ್ದು ಅಂತ ಹೇಳಿಲ್ಲ, ಗಾಡಿ ಒಮ್ಮೆ ಸ್ಟಾರ್ಟ್ ಆದ ಮೇಲೆ ರನ್ ಆಗ್ತಾ ಇರ್ತದೆ. ನೀವು ಅದಕ್ಕಾಗಿ ಮದುವೆ ಆಗದೆ ಇರಬೇಡಿ. ನಾವೆಲ್ಲ ಶುಭ ಹಾರೈಕೆ ಇದೆ, ನೀವು ಮದುವೆ ಇನ್ನೂ ಆಗ್ಬೋದು. ಈಗ ಎಷ್ಟು ಹುಡುಗಿಯರು ಕಾಯ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ಮದುವೆ ಆಗೋದಿದ್ದರೆ. ಹೆಂಗ ಸರ್? ಇಲ್ಲ ಅಷ್ಟು ಏಜ್ ಆಗಲಿಲ್ಲ ಅವರಿಗೆ, ಹುಡುಗಿಯರೇ ಕಾಯ್ತಾ ಇದ್ದಾರೆ. ನೀವು ಮದುವೆ ಆಗಿ ನೋಡಿಸ್ತಾರೆ. ನೆಕ್ಸ್ಟು ಇನ್ನು 1-2 ವರ್ಷದೊಳಗೆ ನೆಕ್ಸ್ಟು ಚುನಾವಣೆ ಬರೋವರೆಗೆ ನಾವು ಅವರು ಸೇರಿ ಮದುವೆ ಮಾಡ್ತೇವೆ ಚೌಟ್ರಿಗೆ. ಹಾಗೆ ಇರಬಾರ್ದು. ಒಂಟಿತನದ ಜೀವನ ಸ್ವಲ್ಪ ಸಮಯ ಒಳ್ಳೆಯದೇ ಕಾಣ್ತದೆ, ಆ ನಂತರ ಅದು ಒಳ್ಳೆಯದಾಗ್ತಾ ಹೋಗ್ತದೆ. ಸಂಟಿಕೊಂಡು ಒಂದು ಕೋಣ ಆ ಕಡೆ ಎತ್ತಿದರೆ ಒಂದು ಕೋಣ ಈಗ ಎತ್ಕೊಂಡು ಹೋಗ್ತದೆ ಆ ಕಡೆ. ಅದಕ್ಕೇನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಇರ್ತದೆ ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟು ಎಲ್ಲ ಮಾಡಿಕೊಂಡು ಹೋಗಬೇಕು. ಅವ್ರು ಹೇಳಿದನ್ನು ನಾವು ಸ್ವಲ್ಪ ಕೇಳಬೇಕಾಗ್ತದೆ, ನಾವು ಹೇಳಿದನ್ನು ಅವರು ಸ್ವಲ್ಪ ಕೇಳಿಕೊಂಡು ಹೋದರೆ ಜೊತೆಯಲ್ಲಿ ಸಾಕ್ತದೆ. ಈಗ ಇವರೆಲ್ಲ ನೀವು ಹೇಳಿದ್ರಲ್ಲ, ಎಲ್ಲ ಕ್ರೀಮ್ಡ್ ಆಡಿಯನ್ಸ್ ಅಂತ. ಇವರೆಲ್ಲ 50 ವರ್ಷ ಮದುವೆ ಆಗಿ 2 ಮಕ್ಕಳು 3 ಮಕ್ಕಳು ಮಾಡಿದವರೇ ಇರೋದು. ಈಗ ಮಾತ್ರ ಒಂದೊಂದು ಮಕ್ಕಳು ಅಸ್ತಿ. ಹಿಂದೆಲ್ಲ 3, 4, 5 ಮಕ್ಕಳು ಮಾಡಿದವರು ಯಾರಿದ್ದಾರೆ? ಅದಕ್ಕೆ ಕಂಟಿನ್ಯೂಸ್ ನಡೀತದೆ. ಒಳ್ಳೆಯದಾಗಲಿ. ನಾವೆಲ್ಲ ಸೇರಿ ಚೌಟ್ರಿಗೆ ಮದುವೆ ಮಾಡೋಣ ನೆಕ್ಸ್ಟ್ 1 ವರ್ಷದ ನಂತರ. ಹಾಗೆ ಸೀತಾರಾಮ ರೈಗೌಡ ಬಗ್ಗೆ ಹೇಳಬೇಕಿದ್ರೆ, ಇಲ್ಲಿರುವಂಥ ಆಡಿಯನ್ಸೇ ಇದಕ್ಕೆ ಉದಾಹರಣೆ ಅಂತ ಹೇಳ್ತೇನೆ. ಕ್ರೀಮ್ಡ್ ಆಡಿಯನ್ಸ್. ಅವರು ಯಾರನ್ನು ಕೂಡ ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಇರಲಿ, ಅವರ ಇಷ್ಟು ವರ್ಷದ, ಬಹುಶಃ ಅವರಿಗೆ ಎಷ್ಟು ವರ್ಷ ಆಗಿದೆ ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ, ಅವರು ಇಷ್ಟು ವರ್ಷದ ಅವರ ಜರ್ನಿಯಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು, ನೀವು ಕೂಡ ಇಲ್ಲಿ ಕೂತವರು ಈ ವೇದಿಕೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಅರ್ಹರಾದವರೇ. ಇವನ್ನೆಲ್ಲ ಎಷ್ಟೆಷ್ಟೋ ಕಾರ್ಯಕ್ರಮಗಳನ್ನು ಮಾಡಿದವರು, ಎಷ್ಟೆಷ್ಟೋ ಸಾಧನೆಗಳನ್ನು ಮಾಡಿದವರು. ಇವತ್ತು ಸೀತಾರಾಮ ರೈಗಳ 50ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಎದುರು ಬಂದು ಕೂತಿದ್ರಿ, ಇಷ್ಟು ಹೊತ್ತು ಕೂತಿದ್ರಿ ಅಂತ ಯಾಕೆ ಅಂತ ಹೇಳಿದರೆ, ಅವರಲ್ಲಿರುವಂಥ ಪ್ರೀತಿ, ಅವರು ಸಮಾಜಕ್ಕೆ ಕೊಟ್ಟಿರುವಂಥ ವಿಶ್ವಾಸ, ಸಮಾಜಕ್ಕೆ ಕೊಟ್ಟಿರುವಂಥ ಮಾರ್ಗದರ್ಶನ, ಸಮಾಜದಲ್ಲಿ ಅವರು ನಡೆದು ಬಂದಂಥ ದಾರಿ, ಬಹುಶಃ ನಿಮ್ಮ ಇಷ್ಟು ಜನರನ್ನು, ಇಷ್ಟು ಕ್ರೀಮ್ಡ್ ಆಡಿಯನ್ಸ್ ಅಂತ ಏನು ಹೇಳಿದೆ, ಇವನ್ನೆಲ್ಲ 1 ಗಂಟೆ ಕಾಲ ಕೂತ್ಕೊಳ್ಳಲಿಕ್ಕೆ ಬಹುಶಃ ಅವರು ನಡೆದು ಬಂದ ದಾರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಬರೀ ಒಬ್ಬರಿಗೆಲ್ಲ, ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ. ಬಿಸ್ನೆಸ್ ಮಾಡಿದವ್ರು ಯಾರಿದ್ದಾರೆ? ದುಡ್ಡು ಮಾಡಲಿಕ್ಕೆ ಬಿಸ್ನೆಸ್ ಮಾಡಿದರೆ ಯಾರು ಕೂಡ ಮಾಡ್ಬೋದು. ಆದರೆ ಸಮಾಜದ ಜೊತೆ ನಡೆದು ಬಂದ ದಾರಿಯಿಂದ ಅವರು ಇವಾಗ ಸವಣೂರಿನ ಶಿಲ್ಪಿ ಅಂತ ಹೇಳಿದ್ರೆ ಸೀತಾರಾಮ ರೈಗಳು. ನಾನು ಹೇಳೋದು, ಅವರು ಸವಣೂರಿನ ಶಿಲ್ಪಿ ಮಾತ್ರ ಅಲ್ಲ, ಅವರು ದಕ್ಷಿಣ ಕನ್ನಡೆಯ ಶಿಲ್ಪಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ತಂದೆಯ ಅತ್ಯಂತ ಆತ್ಮೀಯರು ಇವರು, ಮತ್ತು ಬಾಲಕೃಷ್ಣ ರೈಗಳು, ನನ್ನ ಎಜೆ ಶೆಟ್ಟರು ಕೂಡ ಇಲ್ಲಿದ್ದಾರೆ.
ಅವರು ಕೂಡ ದಕ್ಷಿಣ ಕನ್ನಡ ಉಡುಪಿಯ ಶಿಲ್ಪಿ ಅಂತ ಹೇಳ್ಬೋದು. ಅವರು ಕೈಕಟ್ಟಿ ಆರಾಮಾಗಿ ಕೂತಿದ್ದಾರೆ. ಅವರು ನಮ್ಮಿಂದ ಎಲ್ಲರಿಂದ ಅತ್ಯಂತ ಶ್ರೂಡ್ ಬಿಸ್ನೆಸ್ ಮ್ಯಾನ್. ಅವರು ಮೆಡಿಕಲ್ ಕಾಲೇಜ್ ಮಾಡುವಾಗ ಎಲ್ಲರೂ ಹೇಳ್ತಾಯಿದ್ರು, ಎ ಜೆ ಶೆಟ್ರು ಮೆಡಿಕಲ್ ಕಾಲೇಜ್ ಯಾಕೆ ಈ ಥರ ಕಟ್ತಾ ಇದ್ದಾರೆ? ಮೆಡಿಕಲ್ ಕಾಲೇಜ್ಗೆ ಪಿಲ್ಲರ್ ಮತ್ತು ಕಾಲಮ್ ಮತ್ತು ಅದಕ್ಕೆ ರೂಮ್ಸ್ ಬೇಕಾದ್ದು. ಅದು ಎ ಜೆ ಶೆಟ್ರು ಇಷ್ಟು ಚಂದ ಬಿಲ್ಡಿಂಗ್ ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ, ಎಲ್ಲಾದರೂ ಮೆಡಿಕಲ್ ಕಾಲೇಜ್ ಫೇಲಿಯರ್ ಆದರೆ ಅದನ್ನು ಹೋಟೆಲ್ ಮಾಡ್ತೇನೆ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಎರಡನ್ನೂ ಮಾಡಿ ಹಾಕಿದ್ದಾರೆ. ನಮಗೆ ಯಾರಿಗಾದ್ರೂ ತಲೆ ಬಂದಿದೆಯಾ? ಯಾರಿಗಾದರೂ ತಲೆ ಬಂದಿದೆಯಾ? ಎದನ್ನೂ ಊಟನೂ ಮಾಡ್ಬೋದು ಅಂತ ಅಷ್ಟು ಅವರು ಸ್ಟೂಡ್ ಬಿಸ್ನೆಸ್ ಮ್ಯಾನ್. ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟವರು. ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಅವರು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಂದು ಪ್ರಶ್ನೆ ಇತ್ತು. ಅದರಲ್ಲಿ ಯಶಸ್ವಿಯನ್ನು ಕಂಡು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ತೋರಿಸಿಕೊಟ್ಟವರು ಎ ಜೆ ಶೆಟ್ಟಿ ಅವರು. ಆನಂತರ ಬಾಲಕೃಷ್ಣ ರೈಗಳು ಮತ್ತು ಸೀತಾರಾಮ ರೈಗಳು. ನಾನು ಚಿಕ್ಕದಿದ್ದೆ, ಬರೀ ಒಂದು 4ನೇ ಕ್ಲಾಸಲ್ಲಿರುವಾಗ ಕೂಡ ನಾನು ಅವರ ಕಾಲು ಹಿಡಿತಾ ಇದ್ದೆ. ಈಗಲ್ಲ, ಆಗ ಮನೆಗೆ ಬರ್ತಾಯಿದ್ರು ಊಟಕ್ಕೆ ನನ್ನ ತಂದೆಯ ಜೊತೆ ಬಾಲಕೃಷ್ಣ ರೈಗಳು ಮತ್ತು ಇವರು. ರಾತ್ರಿ ಎಲ್ಲ ಕೂತ್ಕೊಂಡು ಊಟ ಮಾಡಿ ನಮಗೆ ಲಾಸ್ಟಿಗೆ ಒಂದೊಂದು ತುಂಡು ಸಿಗ್ತಿತ್ತು. ಅದರಲ್ಲಿ ಒಂದು ಕೋಳಿ ಸಾರು ಮಾಡಿದರೆ ಇವರೆಲ್ಲ ಊಟ ಮಾಡಿದ ನಂತರ ನಮಗೆ ಒಂದೊಂದು ತುಂಡು ಸಿಗುತ್ತೆ. ಹಾಗೆ ಭಾರಿ ಆತ್ಮೀಯರು ಮಾರ್ಗದರ್ಶನ ಮಾಡಿಕೊಂಡು ಬಂದಾಗ, ನಾನು ಈ ರಾಜಕೀಯಕ್ಕೆ ಬರುವಾಗ ಕೂಡ ನನಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದವರು ಸವಣೂರು ಸೀತಾರಾಮ ರೈಗಳು. ಈಗ ಬಂದರೂ ಕೂಡ ಆ ನಯ ವಿನಯತೆ, ಅವರು ಮಾತಾಡುವಂಥ ಒಂದು ಸ್ಟೈಲ್ಗಳನ್ನು ನೋಡಿದರೆ ನಾವು ಸ್ವಲ್ಪ ಅವಲೋಕನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾನು ಅಂಥವರನ್ನೆಲ್ಲ ಆಲೋಚನೆ ಮಾಡ್ತೇನೆ. ಕೆಲವರು ದೊಡ್ಡ ದೊಡ್ಡ ಸಾಧನೆಗಳು ನಮ್ಮ ಹತ್ರ ಈಗ ಸ್ವಲ್ಪ ಏನೋ ದುಡ್ಡ ಬಾಕಿದ ಏನೋ ಆಗಿರ್ಬೋದು. ಅವರು ಚಿಕ್ಕದಿಂದಲೇ ಎ ಜೆ ಶೆಟ್ರು ಅವರೆಲ್ಲ ಚಿಕ್ಕದಿಂದಲೇ ಗೋಣಿಯಲ್ಲಿ ದುಡ್ಡು ತಗೊಂಡು ಹೋದವರು. ಆಗಲೇ ಈಗೆಲ್ಲ ನಾವು ನೋಟು ನೋಡೋ ಮೊದಲು, ನಾವು 500 ರೂಪಾಯಿ ನೋಡೋ ಮೊದಲು ಅವರೆಲ್ಲ ಆಗಲೇ ವ್ಯಾಪಾರ ಮಾಡಿ ಆಗಲೇ ಈ ಸಮಾಜವನ್ನೆಲ್ಲ ನೋಡಿದವರು. ನಮಗೆ ಈಗ ಆಗ್ತದೆ ನಾನೇ ದೊಡ್ಡವನು, ನಂದೇ ಇಲ್ಲ ಅಂತ ಇರ್ತದೆ. ನಾವು ಅದಕ್ಕೆ ಹೇಳುವಂಥದ್ದು, ಇನ್ನೊಬ್ಬರನ್ನು ನೋಡಿ ಕಲಿಯುವಂಥದ್ದು ನಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಅಂಶಗಳಿದೆ. ಅದನ್ನು ಕಳೆದು ನಡೆದರೆ ನಮ್ಮ ನಾವು ಕೂಡ ಸಮಾಜಕ್ಕೆ ಮಾದರಿ ಆಗ್ತೇವೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸೀತಾರಾಮಯ್ಯಗಳಿಗೆ 50 ವರ್ಷ ಮದುವೆಯಾಗಿ ಆಗಿದೆ. ಕಷ್ಟಗಳು ಇರ್ಬೋದು, ಅವರಿಗೆ ಸಮಾಜ ಮದುವೆಯಾಗಿ 50 ವರ್ಷ ಹೋಗೋದು ಕೂಡ ಒಂದು ಸಾಧನೆಯೇ. ಅದು ಚೌಟ್ರಿ ಹೇಳಿದಾಗೆ ಸುಲಭದ ಕೆಲಸ ಅಲ್ಲ. ಅಲ್ಲಿವರೆಗೆ ಹೋಗೋದು ಪ್ರಸ್ತುತ ಪರಿಸ್ಥಿತಿಯಲ್ಲಿ 15 ವರ್ಷ ಹೋಗುವವರೇ ಕಡಿಮೆ. ಮತ್ತು 10-15 ವರ್ಷ ಆದ ನಂತರ ಅದು ಅದರಷ್ಟಕ್ಕೆ ಅಲ್ಲ ಸಸ್ಯನ ಅದರಷ್ಟೇ ಹೋಗ್ತಾ ಇರ್ತದೆ ಒಂದು ಕಡೆಯಿಂದ. ಹಾಗೆ ಇವರು ಮಾರ್ಗದರ್ಶನ ಮಾಡಿಕೊಂಡು ಒಳ್ಳೆಯ ಕುಟುಂಬ ಕೂಡ, ಅವರಿಗೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಬಂದವರು ಸವಣೂರು ಸೀತಾರಾಮ ರೈಗಳು. ಇವತ್ತು ನಮಗೆ ಕೂಡ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವುದೇ ಕೆಲಸಗಳಿದ್ದಾರೆ ಸಮಾಜದಲ್ಲಿ ಇವತ್ತು ಕೂಡ, ಮೊನ್ನೆ ನನ್ನ ಹತ್ರ ಬಂದಾಗ ಹೇಳ್ತಾಯಿದ್ರು, ಅಶೋಕ್ ರೈಗಳಿಗೆ ಹೀಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ. ಅವ್ರು ಯಾವ ಪಾರ್ಟಿಗೆ ಅವರು ಆಸಕ್ತಿ ತೋರಿಸಿದವರಲ್ಲ. ಈಗ ಸಮಾಜ ಹೇಗೆ ಹೋಗಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಒಂದು ವಿವಿಧ ಉದ್ದೇಶ ಒಂದು ಬ್ಯಾಂಕು ಕೂಡ ಇದೆ. ಅದರಲ್ಲಿ ಎಷ್ಟೋ ಜನರಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಮಗೂ ಕೂಡ ಒಂದು 2 ಜನರಿಗೆ ಕೆಲಸ ಕೊಡಲಿಲ್ಲ ಅಂತ ಹೇಳಿದ್ರೆ ಕೂಡಲೇ ಅವರಿಗೆ ಕೆಲಸ ಕೊಡುವಂಥ ಕೆಲಸವನ್ನು ಮಾಡೋದು ನಮ್ಮದು ಆಸೆ ಅಂತ. 2 ಜನ ಓಟು ಮಾಡಬೇಡ ಅಂತ ನಮ್ಮದು ಉದ್ದೇಶ. ನಮ್ಮದು ಬೇರೆ ಏನು ಉದ್ದೇಶಗಳಿಲ್ಲ. ಏನಾದರೂ ಕೆಲಸ ಮಾಡಿ 4 ಜನ ಓಟ್ ಹಾಕಿದರೆ ಅದೇ ನಮಗೆ ಭಾಗ್ಯ, ಬೇರೆ ಏನಿಲ್ಲ. ನಮ್ಮದು ಬೇರೆ ಏನು ಉದ್ದೇಶಗಳಿಲ್ಲ. ಆ ರೀತಿ ನಮಗೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸೀತಾರಾಮ ರೈಗಳು ಇವತ್ತು ಕಸ್ತೂರಿಯಕ್ಕೆ ಕೂಡ 50 ವರ್ಷವನ್ನು ಪೂರೈಸಿದ್ದಾರೆ. ನಾವೆಲ್ಲ ನಿಮಗೆ ನಮ್ಮ ಹತ್ರ ಏನು ಬೇರೆ ಕೊಡಲಿಕ್ಕೆ ನಿಮಗೇನು ಬೇಡ, ಹೇಳಲಿಕ್ಕೆ ಮಾತ್ರ ಪ್ರೀತಿಯ ಮಾತುಗಳು, ವಿಶ್ವಾಸ, ಪ್ರೀತಿ ಮಾತ್ರ ಇರುವಂಥದ್ದು. ನಾವು ಇಲ್ಲಿರುವ ಸೇರಿರುವ ನಮ್ಮ ಜನ, ಇಷ್ಟು ಜನ ಸೇರಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದಿದ್ದಾರೆ, ಯಾವ್ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ನಾವು ಸೀತಾರಾಮ ರೈಗಳಿಗೆ ಏನು ಮಾಡಬಹುದು ಅಂತ ಪ್ರಶ್ನೆ ನಿಮ್ಮ ಹತ್ರ ನಾನು ಕೇಳುವಂಥದ್ದು. ಏನು ಮಾಡುವ ಸೀತಾರಾಮ ರೈಗಳಿಗೆ? ನಮ್ಮ ಹೌದು ಶೇಖೆಯನ್ನು ಮಾಡ್ತೀರಾ, ಒಳ್ಳೆಯದಾಗ್ತಿಲ್ಲ, ನಮ್ಮ ಪ್ರಾರ್ಥನೆ ಇದೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸೀತಾರಾಮ ರೈಗಳೇ, ನೀವು ಜೊತೆಯಾಗಿ 100 ವರ್ಷ ಬದುಕಿ ಬಾಳಿ ಅಂತ ಎಲ್ಲ ಜನರ ಪರವಾಗಿ ನಿಮಗೆ ನಾವು ನಂಬಿರುವಂಥ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಾವೆಲ್ಲ, ನನಗೆ ಗೊತ್ತಿದೆ, ಕೆಲವರಿಗೆಲ್ಲ ಗಂಟು ನೋವು, ಕೆಲವರಿಗೆಲ್ಲ ಸೊಂಟ ನೋವು, ಕೆಲವರಿಗೆಲ್ಲ ಕೈ ನೋವು ಎಲ್ಲ ಇರ್ತದೆ ಅಂತ ಗೊತ್ತಿದೆ. ಒಮ್ಮೆ ಎದ್ದು ನಿಂತು ಒಮ್ಮೆ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಶುಭವನ್ನು ಹಾರೈಸೋಣ ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರೂ ನಿಂತು ಒಮ್ಮೆ ಸೀತಾರಾಮ ರೈಗಳಿಗೆ ಮತ್ತು ಕಸ್ತೂರಿ ಅಕ್ಕೆಗೆ ಒಂದು ಅಭಿನಂದನೆಗಳನ್ನು ಹೇಳಿದರೆ ಬಹುಶಃ ಇಷ್ಟು ಜನರ ಶುಭ ಹಾರೈಕೆ ಅವರಿಗೆ ಮುಟ್ಲಿ, ನಾವು ನಂಬಿರುವಂಥ ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಬಂದಿರುವಂಥ ಮಕ್ಕಳು, ನಮಗೆ ಇನ್ನೂ ಕೂಡ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ. ಆ ದೇವರು ನಿಮಗೆ
ಇನ್ನಷ್ಟು 100 ವರ್ಷ ಬದುಕಿ ಬಾಳುವಂಥ ಯೋಗ ಭಾಗ್ಯವನ್ನು ಕಲ್ಪಿಸಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.